ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರುತ್ತಾ ತನ್ನ ಕಣ್ಣುಗಳಿಂದಲೇ ಇಡೀ ದೇಶವನ್ನ ಮೋಡಿ ಮಾಡಿದ್ದ ಮೊನಾಲಿಸಾ ಭೋಸ್ಲೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರೀತಿಸಿ ಕೈಹಿಡಿದ ಪತಿ ಫರ್ಮಾನ್ ಖಾನ್ ವಿರುದ್ಧ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಷ್ಟಕ್ಕೂ ಇಡೀ ದೇಶವೇ ಮಾತಾಡಿಕೊಂಡಿದ್ದ ಈ ಕ್ಯೂಟ್ ಜೋಡಿಯ ಮದುವೆಯಲ್ಲಿ ನಡೆದಿದ್ದೇನು? ಮೊನಾಲಿಸಾ ವಯಸ್ಸಿನ ಬಗ್ಗೆ ಇದ್ದ ಆ ರಹಸ್ಯ ಈಗ ಬಯಲಾಗಿದ್ದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮಾರ್ಚ್ 11ರಂದು ಕೇರಳದ ಅರುವಾಮೂಡು ದೇವಸ್ಥಾನದಲ್ಲಿ ಮೊನಾಲಿಸಾ ಮತ್ತು ಫರ್ಮಾನ್ ಖಾನ್ ಹಸೆಮಣೆಯೇರಿದ್ರು. ಈ ಮದುವೆಯಾಗುವಾಗ ತಾನು ಮೇಜರ್, ನನಗೆ 18 ವರ್ಷ ಅಂತ ಮೊನಾಲಿಸಾ ಹೇಳಿಕೊಂಡಿದ್ರು. ಕೇರಳ ಪೊಲೀಸರು ಕೂಡ ವಯಸ್ಸು ದೃಢಪಟ್ಟಿದೆ ಅಂತ ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಆದರೆ ವಿಶ್ವ ಹಿಂದೂ ಪರಿಷತ್ ಮಾತ್ರ ಆಕೆ ಅಪ್ರಾಪ್ತೆ ಅಂತ ಆರಂಭದಲ್ಲೇ ಆರೋಪ ಮಾಡಿತ್ತು. ಆಕೆ 2009ರಲ್ಲಿ ಜನಿಸಿದ್ದಾಳೆ ಅನ್ನೋ ದಾಖಲೆ ಕೂಡ ನೀಡಿತ್ತು. ಆದರೆ ಆಗ ಇದನ್ನ ಯಾರೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಈ ಪ್ರಕರಣ ಈಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಕೈಸೇರಿದೆ. ಆಯೋಗ ನಡೆಸಿದ ತನಿಖೆಯಲ್ಲಿ ಮೊನಾಲಿಸಾ ವಯಸ್ಸು ಕೇವಲ 16 ವರ್ಷ ಅನ್ನೋದು ಕನ್ಫರ್ಮ್ ಆಗಿದೆ. ಅಂದ್ರೆ ಮದುವೆಯ ಸಮಯದಲ್ಲಿ ಮೊನಾಲಿಸಾ ಅಪ್ರಾಪ್ತ ವಯಸ್ಕಳಾಗಿದ್ದಳು. ಇದರ ಬೆನ್ನಲ್ಲೇ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯ ಮಹೇಶ್ವರ ಠಾಣೆಯಲ್ಲಿ ಫರ್ಮಾನ್ ಖಾನ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲ, ಏಪ್ರಿಲ್ 22ರಂದು ದೆಹಲಿಗೆ ಬಂದು ಉತ್ತರ ನೀಡುವಂತೆ ಕೇರಳ ಮತ್ತು ಮಧ್ಯಪ್ರದೇಶದ ಡಿಜಿಪಿಗಳಿಗೆ ಆಯೋಗ ಸಮನ್ಸ್ ಜಾರಿ ಮಾಡಿದೆ. ಆರಂಭದಲ್ಲಿ ಮಗಳನ್ನ ಅಪಹರಿಸಲಾಗಿದೆ ಅಂತ ತಂದೆ ದೂರು ನೀಡಿದ್ರು. ಆದ್ರೆ ತಾನೇ ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಅಂತ ಮೊನಾಲಿಸಾ ಕೋರ್ಟ್ ಮೆಟ್ಟಿಲೇರಿದ್ದರು. ಆದ್ರೆ ಈಗ ಕಾನೂನಿನ ಪ್ರಕಾರ ಅಪ್ರಾಪ್ತ ವಯಸ್ಸಿನ ವಿವಾಹ ಅಪರಾಧವಾಗಿರೋದ್ರಿಂದ ಫರ್ಮಾನ್ ಖಾನ್ ಜೈಲು ಸೇರೋದು ಬಹುತೇಕ ಖಚಿತವಾಗಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.